ಯಾವುದೇ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ರಸ್ತೆ ಬದಿ ಎಸೆದಿರಿ. ಪ್ಲಾಸ್ಟಿಕ್ ಬಳಕೆಗೆ ಸ್ವಯಂ ಕಡಿವಾಣ ಹಾಕಿಕೊಳ್ಳುವ ಮೂಲಕ ಸುತ್ತಮುತ್ತಲ ಪರಿಸರವನ್ನು ಉಳಿಸಬೇಕು ಎಂದು ಬ್ಲೂ ಫ್ಲಾಗ್ ಬೀಚ್ ರಾಷ್ಟ್ರೀಯ ತೀರ್ಪುಗಾರ ಅಜಯ್ ಸಕ್ಸೇನಾ ಸಲಹೆ ನೀಡಿದರು. ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ, ಅರಣ್ಯ ಇಲಾಖೆ, ಸೊಸೈಟಿ ಆಫ್ ಇಂಟಗ್ರೇಟ್ ಕೋಸ್ಟಲ್ ಮ್ಯಾನೇಜ್ಮೆಂಟ್, ಬೀಚ್ ಮ್ಯಾನೇಜ್ಮೆಂಟ್ ಕಮಿಟಿ, ಮಣ್ಣು ಉಳಿಸಿ ಸಂಘಟನೆ ಸಹಯೋಗದಲ್ಲಿ ಪಡುಬಿದ್ರೆ ಬ್ಲೂ ಫ್ಲಾಗ್ ಕಡಲ ತೀರದಲ್ಲಿ ಭಾನುವಾರ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ದರು. ಮನೆಗಳಲ್ಲಿ ಉತ್ಪಾದನೆಯಾಗುವ ಹಸಿ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ, ಶಾಲಾವರಣಗಳಲ್ಲಿನ ಮರಗಳ ತರಗೆಲೆಗಳನ್ನು ಬೆಂಕಿಯಾಗಿ ಸುಡಿ ಗೊಬ್ಬರವಾಗಿ ಉಪಯೋಗಿಸಲು ಕ್ರಮವಹಿಸಿ ಎಂದು ಸಲಹೆ ನೀಡಿದರು. ಸೈಂಟಿಸ್ಟ್ ಬೇಸ್ಡ್ ಆನ್ ದ ರಿಸರ್ಚ್ ಅವ್ರು ಹೇಳ್ತಾ ಇರೋದು. ಈಗ ಮರಳನ್ನ ನೀವು ನೋಡಿರ್ಬೋದು, ನಮ್ಮ ಸಮುದ್ರದ ತೀರದಲ್ಲಿ ಮರಳಿದೆ, ಅಲ್ಲಿ ನಮಗೆ ವ್ಯವಸಾಯ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಅನ್ನೋದು ಇಲ್ಲ. ಬಿಕಾಸ್ ಆಫ್ ಅರ್ಬನೈಸೇಷನ್, ಏನು ನಾವು ಬಿಲ್ಡಿಂಗ್ ಕಟ್ತಾ ಇದ್ದೇವೆ, ರೋಡ್ ಮಾಡ್ತಾ ಇದ್ದೇವೆ, ಪರಿಸರ ಸ್ವಲ್ಪ ಹಾನಿ ಆಗ್ತಿದೆ. ಇದರಿಂದ ಭೂಮಿ ಅನ್ನೋದು ಶೇಡ್, ಯಾವುದೋ ಒಂದು ನೆರಳಿನ ಕೆಳಗೆ ಬರ್ತಾ ಇಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ವ್ಯವಸಾಯ ಅಂದ್ರೆ ನಮಗೆ ಫುಡ್, ನಮ್ಮ ಆಹಾರವನ್ನು ಮುಂದೆ ನಮಗೆ ಉತ್ಪಾದಿಸಲು ಫಾರ್ಮರ್ಸಿಗೆ ಭಾರಿ ಕಷ್ಟ ಆಗ್ತದೆ. ಸೊ ಆ ದೇಶಗಳನ್ನು 30,000 ಕಿಲೋಮೀಟರ್ 100 ದಿನ ಒಬ್ಬರೇ ಮೋಟಾರ್ ಸೈಕಲ್ ಅಲ್ಲಿ ರೈಡ್ ಮಾಡ್ತಾ ಇದ್ದಾರೆ. ನೀವು ನ್ಯೂಸ್ ಅಲ್ಲಿ ಕೂಡ ನೋಡಿರ್ಬೋದು. ಇವತ್ತು ಡೆಲ್ಲಿಯಲ್ಲಿ ಕೂಡ ಈಗ 11 ಗಂಟೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜೊತೆ ಅವರ ಸಂವಾದ ಇದೆ. ಈಗ ಲೈವ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ.